ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಇವತ್ತು ನಾವು ಪುತ್ತೂರಿನ ಪ್ರೆಸ್ ಕ್ಲಬ್ಬಿನಲ್ಲಿ ಎಲ್ಲರೂ ಸೇರಿದ್ದೇವೆ. ಸ್ವಾತಿ ಆಕೃತಿ ವೆಲ್ನೆಸ್ ಇದು ನಮ್ಮ ಪುತ್ತೂರಿನ ಅರುಣ ಥಿಯೇಟರ್ನ ಎದುರಿರುವಂತಹ ಕೆನರಾ ಬ್ಯಾಂಕಿನ ಮೇಲ್ಗಡೆ 2ನೇ ಫ್ಲೋರಿನಲ್ಲಿ ಸದ್ಯದಲ್ಲೇ ಆರಂಭಗೊಳ್ಳಲಿಕ್ಕಿದೆ. ಇದೇ ಸೋಮವಾರ ಲೋಕಾರ್ಪಣೆಗೊಳ್ಳಲಿರುವಂತಹ ಈ ಒಂದು ಸ್ವಾತಿ ಆಕೃತಿ ವೆಲ್ನೆಸ್ ಸೆಂಟರಿನ ಉದ್ಘಾಟನೆಯ ಮುಂಚೆ ನಡೀತಾ ಇರುವಂತಹ ಈ ಪ್ರೆಸ್ ಮೀಟಿಗೆ ಎಲ್ಲ ಬಾಂಧವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾತಿ ಆಕೃತಿ ವೆಲ್ನೆಸ್ನ ಪರವಾಗಿ ನಾನು ಹಾರ್ದಿಕವಾದಂತಹ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೀವು ಇಷ್ಟೊಂದು ಜನಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿರುವಂಥದ್ದು ನಮಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿದೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರುವುದು ತುಂಬ ಮುಖ್ಯ ಆಗಿರ್ತದೆ. ನಾನು ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್ ಅಂತ ಪ್ರಗತಿಯಲ್ಲಿ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಡಯಾಬಿಟಾಲಜಿಸ್ಟ್, ಮಧುಮೇಹ ತಜ್ಞೆ ಮತ್ತು ಹಿರಿಯ ನಾಗರಿಕರ ತಜ್ಞೆ, ಜಿರಿಯಾಟ್ರಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ಅದಕ್ಕಿಂತಲೂ ಹೆಚ್ಚು ಏನು ಅಂತಂದರೆ, ಒಬ್ಬ ವೈದ್ಯೆಯಾಗಿ ಆರೋಗ್ಯದ ನಿಟ್ಟಿನಲ್ಲಿ ನನ್ನ ಫ್ರೆಂಡ್ ಸ್ವಾತಿಯವರು ಒಂದು ಹೊಸ ಆಯಾಮದ ಕಡೆಗೆ ಸಾಗ್ತಾ ಇದ್ದಾರೆ. ಅವರ ಈ ಒಂದು ವೆಲ್ನೆಸ್ ಕ್ಷೇತ್ರದಲ್ಲಿ ಅವರು ಇಡುತ್ತಿರುವಂತಹ ದಿಟ್ಟ ಹೆಜ್ಜೆ ಆರೋಗ್ಯ ಕ್ಷೇತ್ರಕ್ಕೆ ನಿಜವಾಗ್ಲೂ ಕೂಡ ಒಂದು ಉತ್ತಮವಾದಂತಹ ಉಡುಗೊರೆಯಾಗಿ ಪರಿವರ್ತನೆ ಹೊಂದುತ್ತದೆ ಅನ್ನುವಂತಹ ಆಶಯ ನನ್ನದು. ಆದ ಕಾರಣ ನಾನು ಇವತ್ತು ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದೇನೆ. ಎಲ್ಲರಿಗೂ ನಮಸ್ತೆ. ನಾನು ಇಲ್ಲಿ ಕ್ಷಾತ್ರಿಯ ಸೌಹಾರ್ದ ವೇದಿಕೆಯ ಅಧ್ಯಕ್ಷ ಆಗಿದ್ದೇನೆ. ಹಾಗೆ ಗ್ರಾಮಾಭಿವೃದ್ಧಿಯಲ್ಲಿ ಸಹ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ಇದೇ ಪುತ್ತೂರಲ್ಲಿ ನನ್ನದು ಜನರಲ್ ಶಾಪ್ ಮತ್ತು ಹಾಗೆ ನಮ್ಮದು ಅಮೃತ ಡಿಸ್ಟ್ರಿಬ್ಯೂಟರ್ಸ್ ಅಂತ ಶಾಪ್ಸ್ ಇದೆ. ಬಟ್ ಇವತ್ತು ನಾವು ಇದಕ್ಕೆ ಹೇಗೆ ಸಪೋರ್ಟ್ ಅಂತ ಹೇಳಿದರೆ, ಪುತ್ತೂರಿಗೆ ಅತ್ಯಂತ ಅಗತ್ಯ ಇರುವಂಥದ್ದು ಈ ಹೆಲ್ತಿನ ಬಗ್ಗೆ. ಯಾಕಂದರೆ ಈಗ ಜೀವನದ ಓಡಾಟದಲ್ಲಿ ನಮ್ಮ ಹೆಲ್ತಿಗೆ ನಾವು ಸಮಯ ಕೊಡ್ತಾ ಇಲ್ಲ. ಇಂಥ ಒಂದು ಸಂಸ್ಥೆ ಬಂದಾಗ ನಾವು ಅದನ್ನು ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳುವಂಥ ನಿಟ್ಟಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದೆ. ಹಾಗೆ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದರೆ, ನಮಗೆ ಒಳ್ಳೆಯ ಒಂದು ಪ್ರಚಾರ ಕೊಟ್ಟು ಈ ಸಂಸ್ಥೆಯನ್ನು ಬೆಳಗಿಸುವ ಜವಾಬ್ದಾರಿ ತಮ್ಮ ಮೇಲೆ ಹೊರಿಸ್ತಿದ್ದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ನಾನು ಸ್ವಾತಿ ಬಿ ಶೆಟ್ಟಿ ಅಂತ, ಮೂಲತಃ ಉಜಿರೆ. ಹಾಗೆ ಈಗ ನಾನು ಪುತ್ತೂರಲ್ಲಿ ಸ್ವಾತಿ ಆಕೃತಿ ವೆಲ್ನೆಸ್ ಸೆಂಟರನ್ನು ಓಪನ್ ಮಾಡ್ತಿದ್ದೇನೆ. 13th ಜುಲೈ ಇದರದ್ದು ಮೇನ್ ಓಪನಿಂಗ್. ಹಾಗಾಗಿ ಎಲ್ಲರೂ ಬರಬೇಕಾಗಿ ಕೇಳ್ತಾ ಇದ್ದೇನೆ. ಸೊ ನಮ್ಮ ಸ್ವಾತಿ ಆಕೃತಿ ವೆಲ್ನೆಸ್ ಅಂತ ಹೇಳಿದರೆ, ಸೊ ಅದರ ಮೇನ್ ಉದ್ದೇಶ ನಮ್ಮದು ಫಿಟ್ನೆಸ್ ಅಥವಾ ಖಾಲಿ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಖಂಡಿತ ಅಲ್ಲ. ನಮ್ಮ ಮೇನ್ ಕಾನ್ಸೆಪ್ಟ್ ಅಂತ ಹೇಳಿದರೆ, ಇದೊಂದು ಡ್ರೀಮ್ ಸ್ಟಾರ್ಟ್ ಆದದ್ದು ಒಂದು ಥಾಟಿಂದ, ಕ್ರಿಯೇಟಿಂಗ್ ಅ ಹೆಲ್ದಿ ಪರ್ಸನ್ ಆ್ಯಂಡ್ ದ್ಯಾಟ್ ಹೆಲ್ದಿ ಪರ್ಸನ್ ಕ್ರಿಯೇಟ್ ಅ ಹೆಲ್ದಿ ಫ್ಯಾಮಿಲಿ ಆ್ಯಂಡ್ ದ್ಯಾಟ್ ಹೆಲ್ದಿ ಫ್ಯಾಮಿಲಿ ಬಿಲ್ಡ್ ಹೆಲ್ದಿ ಸೊಸೈಟಿ ಅಂತ ಹೇಳಿ. ಹಾಗಾಗಿ ನಮ್ಮಲ್ಲಿ ಖಾಲಿ ಫಿಟ್ನೆಸ್ ಅಲ್ಲದೆ ಯೋಗ ಮತ್ತು ರಿಲ್ಯಾಕ್ಸೇಷನ್, ಮೆಡಿಟೇಷನ್, ಸೈಂಟಿಫಿಕ್ ಫಿಟ್ನೆಸ್ ಜೊತೆಗೆ ಯೋಗದ ಪ್ರಿನ್ಸಿಪಲ್ಸನ್ನು ತಗೊಂಡು ನಾವು ಇದನ್ನು ಶುರು ಮಾಡುವಂಥದ್ದು. ಇಲ್ಲಿ ಖಾಲಿ ಆಲ್ ಏಜ್ ಗ್ರೂಪ್ ಅಂದರೆ ಮಕ್ಕಳಿಗೆ ಮಾತ್ರ ಅಲ್ಲದೆ ಓಲ್ಡ್ ಏಜ್ ಅವರಿಗೆ ಸಹ ನಮ್ಮಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಉಂಟು. ಜಿಮ್ ಅಂತ ಹೇಳಿದರೆ ಬಾಡಿ ಬಿಲ್ಡಿಂಗ್ ಕಾನ್ಸೆಪ್ಟ್ ಇಲ್ಲ ಸರ್. ಫಿಟ್ನೆಸ್, ಸ್ಟ್ರೆಂತ್ ಮತ್ತು ಫಿಟ್ನೆಸ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಮತ್ತು ಫಿಟ್ನೆಸ್ ಟ್ರೈನಿಂಗ್ ಆ್ಯಂಡ್ ಯೋಗ. ಹಾಂ, ಮೆಡಿಸಿನ್ ಅಲ್ಲ. ಇಲ್ಲಿ ಸ್ವಾತಿ ಆಕೃತಿ ವೆಲ್ನೆಸ್ನಲ್ಲಿ ಯಾವುದೇ ರೀತಿಯಾದಂತಹ ಮಾತ್ರೆಗಳನ್ನು ಅಥವಾ ಸಿರಪ್ಗಳನ್ನು ಅಥವಾ ಇಂಜೆಕ್ಷನ್ಗಳನ್ನು ನೀಡಿ ಚಿಕಿತ್ಸೆ ಏನೂ ಇರುವುದಿಲ್ಲ. ಇಲ್ಲಿ ಏನು ಅಂತಂದರೆ, ಈಗ ಒಬ್ಬ ವ್ಯಕ್ತಿ, ಈಗ ನಾನೇ ಅನನ್ಯ ಅಲ್ಲಿಗೆ ಹೋದೆ ಅಂತಂದಾಗ ಅವರು ನನ್ನನ್ನು ಕೂರಿಸಿ ನೀವು ಯಾರು, ಎಲ್ಲಿಂದ ಬಂದ್ರಿ, ಇಂತಹ ಒಂದು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದ್ರೊಟ್ಟಿಗೆ ನನ್ನ ಆರೋಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ತಾರೆ. ಅಂದರೆ ನನಗೆ ಶುಗರ್ ಉಂಟಾ, BP ಉಂಟಾ, ಹೃದಯ ಸಂಬಂಧಿ ಕಾಯಿಲೆಗಳುಂಟಾ, ಅಥವಾ ನನಗೆ ಬೇರೆ ಏನಾದರೂ ಮಾತ್ರೆಗಳು ನಡೀತಾ ಉಂಟು, ಇದನ್ನೆಲ್ಲ ತಿಳ್ಕೊಂಡು ನನ್ನನ್ನೊಂದು ಕಂಪ್ಲೀಟ್ ಆಗಿ ಅವರೊಂದು ಪರೀಕ್ಷೆಯನ್ನು ಮಾಡ್ತಾರೆ. ಆ ಕೂಲಂಕುಷವಾದಂತಹ ಪರೀಕ್ಷೆಯಲ್ಲಿ ನನ್ನ ದೇಹದಲ್ಲಿ ಏನೇನು ಬದಲಾವಣೆಗಳು ಅವರಿಗೆ ಕಾಣ್ತದೆ, ಅದು ಆರೋಗ್ಯಕ್ಕೆ ಎಷ್ಟು ದೂರ ನಿಂತಿದೆ ಅನ್ನೋದನ್ನು ಅವರು ತಿಳ್ಕೊಂಡು ನನ್ನನ್ನು ಸಂಪೂರ್ಣ ಆರೋಗ್ಯದತ್ತೆಗೆ ಸಾಗಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಈಗ ಆರೋಗ್ಯ ಅಂತಂದರೆ ಜ್ವರ, ಶೀತ, ಕೆಮ್ಮು ಇಲ್ಲ ಅನ್ನುವಂತಹ ಅರ್ಥ ಅಲ್ಲ. ನಾವು ಮಾನಸಿಕವಾಗಿಯೂ ಆರೋಗ್ಯವಂತರಾಗಿರಬೇಕು, ದೈಹಿಕವಾಗಿಯೂ ಆರೋಗ್ಯವಂತರಾಗಿರಬೇಕು. ಆದ ಕಾರಣ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬೇಕಾದಂತಹ ಪ್ರಾಣಾಯಾಮ ಮತ್ತು ಯೋಗ,
ಮತ್ತು ಇನ್ನು ಅದಕ್ಕಿಂತ ಹೆಚ್ಚಾಗಿ ಮೆಡಿಟೇಷನ್ ಮಾಡುವಂಥದ್ದು ಇದನ್ನು ಅವರು ಮಾಡ್ತಾರೆ ಮಾನಸಿಕ ಆರೋಗ್ಯಕ್ಕೆ. ಇನ್ನು ದೈಹಿಕ ಆರೋಗ್ಯಕ್ಕೆ, ಈಗ ಉದಾಹರಣೆಗೆ ನಾನು ದಪ್ಪ ಇದ್ದೇನೆ, ನಾನು ನನ್ನ ದೇಹದ ತೂಕವನ್ನು ನಾನು ಕಳ್ಕೊಳ್ಬೇಕು, ಅದಕ್ಕೆ ಏನೇನು ಪ್ರಯತ್ನವನ್ನು ನಾನು ಪಡ್ಬೋದು, ಅದರ ಕಡೆಗೆ ಅವರು ನನ್ನನ್ನು ತರಬೇತಿ ಮಾಡ್ತಾರೆ. ತರಬೇತಿ ಮಾಡೋದು ಅಂತ ಹೇಳಿ ಕ್ಲಾಸಲ್ಲಿ ಕೂರಿಸಿ ನೋಟ್ಸ್ ಬರೆಸೋದಲ್ಲ, ಅವ್ರು ಮಾಡಿ ತೋರಿಸ್ತಾರೆ, ಅದನ್ನು ನಾನು ಮಾಡಿಕೊಂಡು ಹೋಗಬೇಕು. ಈಗ ವ್ಯಾಯಾಮ ಮತ್ತು ಏನಂತಂದರೆ ಈಗ ಕೆಲವು ಸೆಟ್ ಆಫ್ ಎಕ್ಸಸೈಸ್ ಅಂತ ಇರ್ತದೆ. ಈಗ ಏನಂತಂದರೆ ಈಗ ಶುರುವಿನ ದಿನವೇ ನನಗೊಂದು 100 ಮೆಟ್ಲು ಹತ್ತು ಅಂತಂದರೆ ಅದು ಸಾಧ್ಯ ಇಲ್ಲ. ಅದನ್ನು ಅವರು ಹಂತ ಹಂತವಾಗಿ ಅದನ್ನು ನನ್ನ ಆರೋಗ್ಯವನ್ನು ಉತ್ತಮ ಮಾಡ್ತಾ ಹೋಗುವಂಥದ್ದು. ಈ ದಿನ ನಾನು ಅಲ್ಲಿಗೆ ಹೋಗಬೇಕಾಗ್ತದೆ, ನನಗೊಂದು ಟೈಮ್ ಅವ್ರು ಫಿಕ್ಸ್ ಮಾಡಿ ಕೊಡ್ತಾರೆ, ಆ ಟೈಮಿಗೆ ನಾನು ದಿನ ಹೋಗಬೇಕು. ಅಲ್ಲಿಗೆ ನಾನು ಹೋಗಿ ಇದೊಂದು 1-to-1 ಕೋಚಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಈಗ ನಾನು ಈ ಮೇಡಮ್ ಹತ್ರ ನಾನು ಹೋದಾಗ ಮೇಡಮ್ ಮತ್ತು ನಾನು ಮಾತ್ರ ಇರ್ತೇವೆ. ಆಗ ಏನಂತಂದರೆ ಅವ್ರು ನನಗೆ ಏನು ಬೇಕು, ನನ್ನ ಆರೋಗ್ಯವನ್ನು ಸೆಟ್ ಮಾಡಲಿಕ್ಕೆ ಏನೇನು ಬೇಕು ಆ ಎಲ್ಲ ವ್ಯಾಯಾಮಗಳನ್ನು ಹೇಳಿಕೊಡೋದಿರ್ಬೋದು, ಪ್ರಾಣಾಯಾಮಗಳನ್ನು ಮಾಡಿಸೋದಿರ್ಬೋದು, ಅದೆಲ್ಲವನ್ನು ಮಾಡಿ ನನ್ನ ದೈಹಿಕ ಮಾನಸಿಕ ಆರೋಗ್ಯ ಎರಡರ ಒಟ್ಟಿಗೆ ನನ್ನ ಭೌತಿಕ ಆರೋಗ್ಯವನ್ನು ಕೂಡ ಅವರು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಈಗ ಎಷ್ಟೋ ಸಲ ಏನಾಗ್ತದೆ ಅಂದರೆ ಒಬ್ಬರಿಗೆ ಒಬ್ಬರು ಟೀಚರ್ ಅಂತ ಹೇಳಿ ಮಾಡುವಂಥದ್ದು ಉತ್ತಮ, ಆದರೆ ಅದು ಸಾಧ್ಯ ಆಗದೇ ಇರುವಂಥ ಸಮಯದಲ್ಲಿ, ಅಥವಾ ನನಗೆ ನನ್ನ ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಎಲ್ಲರ ಒಟ್ಟಿಗೆ ಸೇರಿಕೊಂಡು ಒಂದು ಸಾಮೂಹಿಕವಾಗಿ ನನಗೊಂದು ಯೋಗ ಪ್ರಾಣಾಯಾಮದ ಒಂದು ಎಕ್ಸ್ಪೋಜರ್ ಬೇಕು ಅಂತ ಹೇಳಿ ಆದಾಗ ನಾನೊಂದು 3-4 ಫ್ರೆಂಡ್ಸನ್ನು ಕೂಡಿಕೊಂಡು ಮೇಡಮ್ ಹತ್ರ, ಮೇಡಮ್ ನಾವು 4-5 ಜನ ಇದ್ದೇವೆ, ನೀವು ಒಟ್ಟಿಗೆ ಕ್ಲಾಸ್ ತಗೊಳ್ತೀರಾ ಅಂತ ಹೇಳಿ ಆ ಒಂದು ಆಪ್ಷನನ್ನು ಸಹ ಅವ್ರು ಇಟ್ಟಿದ್ದಾರಂತೆ. ಅಂತಂದರೆ ಈಗ ನನ್ನ ಗೆಳತಿಯರೊಟ್ಟಿಗೆ ಸೇರಿಕೊಂಡು ನಾನು ಒಂದು ಗ್ರೂಪಲ್ಲಿ ಮಾಡಿದಾಗ ಅದರ ಪರಿಣಾಮ ಇನ್ನೂ ಎಫೆಕ್ಟಿವ್ ಆಗಿರ್ತದೆ ಅನ್ನುವಂಥದ್ದು. ನನಗೊಂದು ಎಂತ ಹೇಳೋದು ಮೋಟಿವೇಶನ್ ಇರ್ತದೆ, ನನಗೊಂದು ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಹುಮ್ಮಸ್ಸು ಬರ್ತದೆ ಆಗ ನನ್ನ ಫ್ರೆಂಡ್ಸ್ ಒಟ್ಟಿಗಿದ್ದಾಗ. ಅದಕ್ಕೆ ಕೂಡ ಅವರು ಪೂರಕವಾಗಿ ಇದು ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಈಗಿನ ಪುಟ್ಟ ಮಕ್ಕಳಲ್ಲಿ ನಾವು ಕಾಣ್ತಾ ಇರೋದು ಓದಿನಲ್ಲಿ ಏಕಾಗ್ರತೆ ಇಲ್ಲ. ಎಷ್ಟೇ ಓದಿದರೂ ಅದು ತಲೆಗೆ ಹತ್ತುವುದಿಲ್ಲ. ಮೊಬೈಲ್ಗಳ ಒಂದು ಅಡಿಕ್ಷನ್ ಜಾಸ್ತಿ ಆಗ್ತದೆ, ಮತ್ತು ಟಿ ವಿ ನೋಡೋದು, ಲ್ಯಾಪ್ಟಾಪ್ಗಳಲ್ಲಿ ಆಡೋದು, ಆನ್ಲೈನ್ ಗೇಮ್ಗಳಿಗೆ ದಾಸರಾಗೋದು, ಕೆಲವರು ಡ್ರಗ್ ಎಡಿಕ್ಟ್ಗಳ ಆಗುವಂತಹ ಕಡೆಗೆ ಸಾಗುವಂಥದ್ದು. ಸಮಾಜ ಆರೋಗ್ಯದ ದೃಷ್ಟಿಯಿಂದ ದೂರ ಮಕ್ಕಳನ್ನು ಸಾಗಿಸ್ತಾ ಇರುವಂಥ ಈ ಸಮಯದಲ್ಲಿ ಮಕ್ಕಳಲ್ಲಿ ಆರೋಗ್ಯದ ಸಂಪೂರ್ಣ ಬೆಳವಣಿಗೆಗೆ ಮತ್ತು ಮಾನಸಿಕ ಸಮತೋಲನಕ್ಕೆ ನಾವು ಆಕೃತಿ ವೆಲ್ನೆಸ್ಸಿನಲ್ಲಿ ಕೂಡ ಏನಂತಂದರೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು. ಅಂತಹ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದರೆ ಅವರಿಗೆ ನಾವು ಹೇಳ್ತೇವೆ ನಮ್ಮ ಜೀವನದಲ್ಲಿ ಅಷ್ಟಾಂಗ ಯೋಗ ಅಂತಿರಬೇಕು ಅಂತಂದರೆ ಪ್ರತಿದಿನ ಬೆಳಿಗ್ಗೆಯಿಂದ ಎದ್ದ ಆಗಿನಿಂದ ರಾತ್ರಿ ಮಲಗುವುದರವರೆಗೆ ಒಂದು ಮಗು ಏನು ಮಾಡಬೇಕು ಅನ್ನೋದನ್ನು ಅವರು ಟ್ರೈನ್ ಮಾಡಿ ಕೊಡ್ತಾರಂತೆ. ಅಂತಂದರೆ ಈಗ ಯಮ ನಿಯಮ ಅಂತೆಲ್ಲ ಇರ್ತದೆ. ಒಂದು ಮಗು ಎದ್ದಾಗ ಈಗ ಸುಮ್ಮನೆ ಹಲ್ಲು ಜುದು ಸ್ನಾನ ಮಾಡೋದು, ದೇವರಿಗೆ ನಮಸ್ಕಾರ ಮಾಡೋದು, ಶಾಲೆಗೆ ಹೋಗೋದು ಬರೋದು ಆ ಥರ ಅಲ್ಲ. ಏನೇನು ಮಾಡಿದರೆ ಅವರ ಜೀವನ ಸಂಪೂರ್ಣ ಚೆನ್ನಾಗಿರ್ತದೆ ಅದನ್ನು ಕೂಡ ಅವರು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಮಕ್ಕಳಿಗೆ ಅಂತ ಹೇಳಿ ಒಂದು ಬೇರೆ ವಿಭಾಗವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಾನು ಆಗಲೇ ಹೇಳಿದ ಹಾಗೆ ವಯಸ್ಸಾದ ಮೇಲೆ ಕಾಯಿಲೆಗಳು ನಮ್ಮ ಹತ್ರ ಬರ್ತಾ ಹೋಗ್ತದೆ. ಈಗ 40 ವರ್ಷವೇ ಒಂದು ಕಟ್ ಆಫ್, ಅದರ ನಂತರ ಶುಗರ್ ಅಂತೆ, BP ಅಂತೆ, ಹಾರ್ಟಿನ ಸಮಸ್ಯೆ ಅಂತೆ, ಮೊಣಕಾಲು ಸಮಸ್ಯೆ, ಮೆಟ್ಲು ಹತ್ತಲಿಕ್ಕೆ ಆಗೋದಿಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳು ಕಂಡು ಬರ್ತದೆ. ಮೊದಲಿಗೆ ನಾವು ಔಷಧಿಗಳನ್ನು ಹೋಗಿ ತಗೊಂಡು ಏನೇನೋ ಮಾಡೋದಕ್ಕಿಂತ ಬರೀ ಔಷಧಿಯಲ್ಲೇ ಜೀವನ ಇಲ್ಲ. ಬರೀ ಈಗ ಒಂದು ಶುಗರ್ ಉಂಟಂದ ತಕ್ಷಣ ಒಂದು ಮಾತ್ರೆ ತಗೊಂಡ ತಕ್ಷಣ ಶುಗರ್ ಸರಿಯಾಗೋದಿಲ್ಲ. ನಾವು ನಮ್ಮ ದೇಹದ ಬೇರೆ ಸಮಸ್ಯೆಗಳನ್ನು ಕೂಡ ಸರಿ ಮಾಡ್ಕೋಬೇಕಲ್ವಾ. ವ್ಯಾಯಾಮ, ಆಹಾರ, ಜೀವನ ಪದ್ಧತಿಯನ್ನು ಬಿಟ್ಟು ಬರೀ ಔಷಧಿಯಿಂದ ಆರೋಗ್ಯವನ್ನು ಸರಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಆ ಜೀವನ, ಆಹಾರ, ಯೋಗ ಮತ್ತು ನಮ್ಮ ವ್ಯಾಯಾಮ ಇದೆಲ್ಲವನ್ನು ನಮಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಅದನ್ನು ಸರಿ ಮಾಡಿಕೊಡೋದು ಯಾವುದು ಕೇಳಿದರೆ ಆಕೃತಿ ವೆಲ್ನೆಸ್ ಸೆಂಟರ್. ಇದೊಂದು ಜಿಮ್ ಅಲ್ಲಂತೆ. ನನ್ನ ಫ್ರೆಂಡ್ ಅದನ್ನು ನನಗೆ ಹೇಳುವಾಗ ಹಾಗೆ ಹೇಳ್ತಾ ಇದ್ರು, ಜಿಮ್ ಅಲ್ಲ. ಜಿಮ್ ಅಂತಂದರೆ ಈಗ ನಾವಲ್ಲಿ ಹೋಗಿ ಏನೋ ಒಂದು ದೇಹದ ದಾಢ್ಯ ಇದು ಮಾಡ್ಕೊಳ್ಳೋದು, ಸ್ಪರ್ಧೆಗಳಿಗೆ ನಾವು ತಯಾರು ಮಾಡೋದು ಅಂಥ ವಿಷಯಗಳಲ್ಲ. ಇಲ್ಲಿ ಬಾಡಿ ಬಿಲ್ಡಿಂಗ್ ಕಾನ್ಸೆಪ್ಟ್ ಅಲ್ಲ. ಕಾನ್ಸೆಪ್ಟ್ ಏನು ಅಂತಂದರೆ ಮಸಲ್ಸ್ ಬಿಲ್ಡ್ ಮಾಡೋದು ಅಂತ. ಈಗ ನನ್ನನ್ನೇ ನೀವು ಉದಾಹರಣೆಯಾಗಿ ತಗೊಂಡ್ರೆ ಇವರು ನನಗೆ ಹೇಗೆ ಇಷ್ಟು ಪರಿಚಯ ಆದರು ಅಂತ. ಮುಂಚೆ ನಾನು ಉಜಿರೆಯಲ್ಲಿದ್ದೆ. ಉಜಿರೆಯಲ್ಲಿ ನಾವು ಒಂದು 9ರಿಂದ 10 ವರ್ಷ ಪ್ರಾಕ್ಟೀಸ್ ಮಾಡ್ತಿದ್ದೆವು. ಆಗ ಇವರ ಬಗ್ಗೆ ನನಗೆ ತಿಳಿದಿತ್ತು, ಆದರೆ ನಾವು ಮುಖತಃ ಭೇಟಿ ಮಾಡಿರಲಿಲ್ಲ. ಇವರ ಪರಿಚಯ ನನಗೆ ಕಳೆದ ಒಂದು 3 ತಿಂಗಳಿಂದ ಇರೋದು. ಇವರು ನಮ್ಮೆಲ್ಲರಿಗೂ ತುಂಬ ಪರಿಚಯ ಇರುವ ಮತ್ತು ತುಂಬ ಹೆಸರುವಾಸಿಯಾಗಿರುವ ತುಂಬ ಒಳ್ಳೆಯ ಸಂಸ್ಥೆಯಾಗಿರುವಂಥ ಮುಳ್ಯ ಫಿಟ್ನೆಸ್ ಸೆಂಟರಿನಲ್ಲಿ ಇವರು ಟ್ರೈನರ್ ಆಗಿ ಕೆಲಸ ಮಾಡ್ತಾಯಿದ್ರು. ನನಗೆ 1 ವರ್ಷದ ಹಿಂದೆ ಒಂದು ದೊಡ್ಡ ಆಪ್ರೇಷನ್ ಆಗಿತ್ತು. ಆ ಆಪ್ರೇಷನ್ ಆದಾಗ ಏನಾಗಿತ್ತು ಅಂತಂದರೆ ಈ ದೇಹದ ತೂಕ ಇದ್ದದಕ್ಕಿಂತ ತುಂಬ ಕಡಿಮೆಯಾಗಿ ಮಾಂಸಖಂಡಗಳೆಲ್ಲ ನೇತಾಡಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಯಾಕೆಂತಂದರೆ ಅದು ದೇಹದ ತೂಕ ಕಡಿಮೆ ಆದಾಗ ಬರೀ ಫ್ಯಾಟ್ ಲಾಸ್ ಆಗೋ ಬದಲು ಮಸಲ್ ಲಾಸ್ ಆದದ್ದು.
ಅಂಥ ಸಮಯದಲ್ಲಿ ನಾನು ನನ್ನ ವೈದ್ಯರನ್ನು ಭೇಟಿ ಮಾಡಿದಾಗ ಅವ್ರು ಹೇಳಿದರು, ನೀವು ದೇಹದ ತೂಕ ಇನ್ನೂ ಕಡಿಮೆ ಮಾಡಿಕೊಳ್ಳೋದಲ್ಲ, ಮಸಲ್ಸ್ ಮಾಂಸಖಂಡಗಳನ್ನು ಗಟ್ಟಿ ಮಾಡ್ಕೊಳ್ಬೇಕು, ಅದಕ್ಕೆ ನೀವು ಒಬ್ಬ ಟ್ರೈನರನ್ನು ಹುಡುಕಿ ಅಂತ. ಆಗ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ದು ಸ್ವಾತಿ ಮೇಡಮ್. ಆ ಸ್ವಾತಿ ಮೇಡಮ್ ಹತ್ರ ಹೋದ್ಮೇಲೆ ನನಗೆ ಗೊತ್ತಾಯಿತು, ನಾನು ಬರೀ ವೈದ್ಯೆಯಾಗಿ ಮಾತ್ರೆ ತಗೊಂಡ್ರೆ ಸಾಕಾಗೋದಿಲ್ಲ, ಮಾಂಸಖಂಡಗಳನ್ನು ಸರಿ ಮಾಡಿಕೊಂಡು ಮತ್ತೆ ನಾವು ತೂಕವನ್ನು ಕಡಿಮೆ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು, ಇಲ್ಲದಿದ್ದರೆ ದೇಹದ ಆರೋಗ್ಯ ಸಂಪೂರ್ಣ ಹದಗೆಡ್ತದೆ ಅಂತ. ಈಗ ಒಂದು 3 ತಿಂಗಳಲ್ಲಿ ನಾನು ಅವರ ಟ್ರೈನಿಂಗಲ್ಲಿ ಇದ್ದೇನೆ. ಅದರಲ್ಲಿ ನನಗೆ ನಿಜವಾಗ್ಲೂ ಸಹ ಇಂಪ್ರೂವ್ಮೆಂಟ್ ಕಂಡಿದೆ. ಆ ಒಂದು ಉದ್ದೇಶಕ್ಕೆ ನಾನು ಇವತ್ತಿಲ್ಲಿ ಬಂದು ಪ್ರೆಸ್ ಮೀಟಲ್ಲಿ ಕೂತದ್ದು. ಯಾಕೆಂತಂದರೆ ನಾವು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ಉದಾಹರಣೆಗಳನ್ನು ಕೊಡೋದಕ್ಕಿಂತ ಯಾರಾದರೂ ಎಕ್ಸ್ಪೀರಿಯನ್ಸ್ ಆದವರನ್ನು ಕರ್ಕೊಂಡು ಬಂದು ಕೂರಿಸಿದ್ರೆ ಒಳ್ಳೆಯದಲ್ವ, ಆ ಒಂದು ಉದ್ದೇಶದಲ್ಲಿ ನಾನಿಲ್ಲಿ ಬಂದು ಕೂತದ್ದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ನಾನು ಯೋಗ ಜರ್ನಿ ಸ್ಟಾರ್ಟ್ ಮಾಡಿದ್ದು 4th ಸ್ಟ್ಯಾಂಡರ್ಡಿಂದ. ಅದು ಜಸ್ಟ್ ಕಾಂಪಿಟೇಷನಿಗೆ ಅಂತ ಸ್ಟಾರ್ಟ್ ಮಾಡಿರುವಂಥದ್ದು. ಮತ್ತು ನನಗೆ ಅದರಲ್ಲಿ ಕಂಪೇರ್ ಮಾಡಿದರೆ ನನ್ನ ಮನೇಲಿ ನಾನು ಯೋಗಕ್ಕೆ ಹಾಕಿದ್ರು, ಡ್ಯಾನ್ಸಿಗೆ ಹಾಕಿದ್ರು, ಸಿಂಗಿಂಗ್ ಹಾಕಿದ್ರು, ಬಟ್ ನನ್ನ ಕನೆಕ್ಟಿವಿಟಿ ಜಾಸ್ತಿಯಾಗಿ ಯೋಗದಲ್ಲೇ ಇತ್ತು. ಸೊ ದೆನ್ ಐ ಥಾಟ್ ನಾನು ಇದರಲ್ಲಿ ಎಜುಕೇಷನ್ ಸಹ ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳಿ. ಅಂದರೆ ಅದರಲ್ಲಿ ನಮ್ಮದು ಯಾವುದು ಪ್ಯಾಷನ್ ಇರ್ತದೆ, ಸೊ ಆ ಲೆಕ್ಕದಲ್ಲಿ ನಾನು ಲಕ್ಕಿ, ನನ್ನದು ಏನು ಪ್ಯಾಷನ್ ಇತ್ತು ಅದನ್ನು ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡಿದ್ದೇನೆ. ಆ್ಯಂಡ್ ಯೋಗ ನನಗೆ ಮೇನ್ ಪರ್ಪಸ್ ಸಹ. ಸೊ ಹೀಗೆ ಸ್ಟಾರ್ಟ್ ಆದದ್ದು. ಮತ್ತು ಅದರ ನಂತರ ನಾನು MSc ಇನ್ ಯೋಗಿಕ್ ಸೈನ್ಸ್ ಸಹ ಕಂಪ್ಲೀಟ್ ಮಾಡಿದೆ. ಆಮೇಲೆ ಒಂದು 1 ಇಯರ್ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದ್ದೆ. ಬಟ್ ನನ್ನ ಮೇನ್ ಕಾನ್ಸೆಪ್ಟ್ ಇದ್ದದ್ದು ಈ ಥರದೊಂದು ವೆಲ್ನೆಸ್ ಮಾಡುವಂಥದ್ದು. ಬಟ್ ನನಗೆ ಡೌಟ್ ಇತ್ತು, ವೆದರ್ ಐ ಆಮ್ ಅ ರೈಟ್ ಪರ್ಸನ್, ನನಗೆ ಇದನ್ನು ಮಾಡ್ಬೋದಾ, ಏನು ಮಾಡಬೇಕು ಮುಂದೆ, ಹೀಗೆಲ್ಲ ಡೌಟ್ಸ್ ಇತ್ತು. ಸೊ ನಾನು ಇದನ್ನು ನನ್ನ ಪೇರೆಂಟ್ಸಲ್ಲಿ ಡಿಸ್ಕಷನ್ ಮಾಡಿದಾಗ ಅವ್ರು ಫಸ್ಟ್ ಹೇಳಿದರು ಎಕ್ಸ್ಪೀರಿಯನ್ಸ್ ತಗೋ ಅಂತ. ಸೊ ಎಲ್ಲದಕ್ಕೂ ಎಕ್ಸ್ಪೀರಿಯನ್ಸ್ ಅನ್ನೋದು ಅತ್ಯಂತ ಅಗತ್ಯ. ಹಾಗಾಗಿ ಸ್ವಲ್ಪ ಟೈಮ್ ಬ್ಯಾಂಗ್ಳೂರಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡೆ. ಮತ್ತು ನನಗೆ ಪುತ್ತೂರು ಪರಿಚಯ ಆದಂಥದ್ದು ವೈದ್ಯಸಿಂದ. ಅಲ್ಲಿ ನ್ಯೂರೋಲಾಜಿಕಲ್ ಕಂಡೀಷನನ್ನು ಟ್ರೀಟ್ ಮಾಡ್ತಾರೆ, ಅಲ್ಲೊಂದು ವೇಕೆನ್ಸಿ ಉಂಟು, ಬನ್ನಿ ಅಂತ ಹೇಳಿದರು. ಹಾಗೆ ನಾನು ವೈದ್ಯಸಿಗೆ ಬಂದೆ. ಅಲ್ಲಿ ಸ್ವಲ್ಪ ಟೈಮ್ ಅಲ್ಲಿ ವರ್ಕ್ ಮಾಡಿದೆ. ನನಗೆ ನ್ಯೂರೋಲಾಜಿಕಲ್ ಕಂಡೀಷನ್ ಸಿಕ್ತು. ಮತ್ತು ಒಂದೇ ಎಕ್ಸ್ಪೀರಿಯನ್ಸ್ ಬೇಡ, ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಮೋರ್. ಸೊ ಅಗೇನ್ ಐ ವೆಂಟ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರಲ್ಲಿ ಏನಾಯ್ತು ಹೇಳಿದರೆ ಫ್ರೀಲ್ಯಾನ್ಸಿಂಗ್ ಸ್ಟಾರ್ಟ್ ಮಾಡಿದೆ ಅಲ್ಲಿ. ಬಟ್ ಇಲ್ಲಿ ಇದೊಂದು ಕಾನ್ಸೆಪ್ಟ್ ಇತ್ತಲ್ಲ, ಏನು ಮಾಡೋದು ಅಂತ ಅದೇ ಕನ್ಫ್ಯೂಷನಲ್ಲಿದ್ದೆ. ಅದೇ ಟೈಮಲ್ಲಿ ಮುಳಿಯದಲ್ಲಿ ಒಂದು ಆಫರ್ ಸಿಕ್ತು. ಸೊ ಮುಳಿಯಕ್ಕೆ ಬಂದೆ. ಸೊ ಪ್ಲೆಂಟಿ ಆಫ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಪೇಷಂಟ್ಸ್ ಆಗಿರ್ಬೋದು ಅಥವಾ ಜನಗಳಾಗಿರ್ಬೋದು, ಅವರನ್ನು ಕನ್ಸಲ್ಟೇಷನ್ ಕೌನ್ಸಿಲಿಂಗ್ ಮಾಡ್ತಾ ಸೊ ಇದು ನನಗೆ ರೈಟ್ ಟೈಮ್ ಅಂತ ಅನ್ನಿಸ್ತು, ಈ ಒಂದು ಟೈಮ್. ಸೊ ಆ ಸ್ಪಾರ್ಕ್ ಈಗ ಉಂಟು. ಸೊ ಇದು ರೈಟ್ ಏಜ್. ಆ್ಯಂಡ್ ನನ್ನ ಫ್ಯಾಮಿಲಿ ವೆಲ್ ವಿಷರ್ಸ್ ಹೀಗೆ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಷನ್ ಮಾಡುವಾಗ ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳಿದರು. ಸೊ ದ್ಯಾಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಆ್ಯಂಡ್ ಈಗ ಇದು ರೈಟ್ ಟೈಮ್ ಆ್ಯಂಡ್ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಖಂಡಿತ ಇಲ್ಲ, ನಾನು ಒಬ್ಬಳೇ ಇರೋದು. ಮತ್ತು ಸರ್ ನಮ್ಮಲ್ಲಿ ಬರೋ ಖಂಡಿತ. ಸೊ ಈಗ ಇನಿಷಿಯಲಿ ಖಂಡಿತ. ಸೊ ಈಗ ಇನಿಷಿಯಲಿ ಮತ್ತು ನಾವು ಟ್ರೈನರ್ಸನ್ನು ಜಾಯಿನ್ ಮಾಡ್ತೇವೆ. ಬಟ್ ಇನಿಷಿಯಲಿ ಈಗ ನಾನೇ ಅಟೆಂಡ್ ಆಗುವಂಥದ್ದು. ಸೊ ಇದು ಹೇಗೆ ಅಂತ ಹೇಳಿದರೆ, ಒಬ್ಬರಿಗೆ ಒಂದು ಟೈಮ್ ಶೆಡ್ಯೂಲ್ ಅಂತ ಕೊಟ್ಟಿರ್ತೇವೆ. ಆ ಶೆಡ್ಯೂಲಲ್ಲಿ ಅವರು ಬಂದು ಅಟೆಂಡ್ ಆಗಿ ಹೋಗುವಂಥದ್ದು. ಫಸ್ಟ್ ಯೋಗ ಅನ್ನೋದು ಒಂದು ಅದರಿಂದ ಒಂದಷ್ಟು ಪರಿಹಾರ ಸಿಗ್ಬೋದು. ಹೌದು, ಎಲ್ಲ ಸಮಸ್ಯೆಗಳು ಯೋಗದಿಂದ ಒಂದರಿಂದಲೇ ಪರಿಹಾರ ಸಿಗುವುದಿಲ್ಲ. ಹೌದು ಸರ್. ಮನಸ್ಸಿನ ಸಮಸ್ಯೆ ಇರ್ಬೋದು, ಇದಕ್ಕೆಲ್ಲದಕ್ಕೂ ಯೋಗದಿಂದ ಉತ್ತರ ಕೊಡಲಿಕ್ಕಾಗಲ್ಲ. ಆಗ್ತದೆ ಸರ್, ಆಗ್ತದೆ ಅಂತ ಹೇಳೋದು ಸರ್. ಯೋಗ ಈಸ್ ಅ ಓನ್ಲಿ ಒನ್ ಟೆಕ್ನಿಕ್. ನೀವು ಬೇರೆ ಯಾವುದೇ ಒಂದು ಥೆರಪಿಗಳನ್ನು ನೋಡಿ, ಬಟ್ ಯೋಗ ಈಸ್ ಅ ಓನ್ಲಿ ಒನ್ ಟೆಕ್ನಿಕ್. ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಚಿಂತನಾತ್ಮಕವಾಗಿ ಎಲ್ಲ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಕೊಡುವಂಥದ್ದು ಯೋಗ ಮಾತ್ರ. ಎಸ್, ಮುಖ್ಯ ಥೀಮ್ ಯೋಗ. ಸೊ ನಾನು ಆಗಲೇ ಹೇಳಿದ್ದಾಗೆ ಯೋಗದ ಪ್ರಿನ್ಸಿಪಲ್ ತಗೊಂಡು ನಾವು ಸೈಂಟಿಫಿಕ್ ಫಿಟ್ನೆಸ್ಸನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇವೆ. ಈಗ ನಾವು ಯೋಗದಲ್ಲಿ ಸ್ಥೂಲ ವ್ಯಾಯಾಮ, ಸೂಕ್ಷ್ಮ ವ್ಯಾಯಾಮ ಅಂತ ಉಂಟು. ಅದನ್ನೇ ನಾವು ಸ್ಟ್ರೆಂತ್ ಟ್ರೈನಿಂಗ್ ಅಂತ ಇಂಗ್ಲೀಷ್ ವರ್ಡ್ಸಲ್ಲಿ ಹೇಳುವಂಥದ್ದು. ಸೊ ಅದು ಯೋಗದ ಬೇಸಿಕ್ ಸ್ಟ್ರೆಂತ್ ಟ್ರೈನಿಂಗ್ ಯಾವುದುಂಟು. ಸೊ ಈ ಸ್ಟ್ರೆಂತ್ ಟ್ರೈನಿಂಗಿಂದ ನಮಗೆ ಮಸಲ್ ಡೆವಲಪ್ಮೆಂಟಿಗೆ ಬೇರೆ ಇನ್ನು ಹಲವು, ಈಗ ಇವರು ಹೇಳಿದರು ನನ್ನಲ್ಲಿ ಫ್ಯಾಟ್ ಲಾಸ್ ಆಗಿತ್ತು, ಹೆಲ್ದಿ ಮಸಲ್ ಲಾಸ್ ಆಗಿತ್ತು. ಸೊ ಅದೆಲ್ಲ ಕನ್ವರ್ಟ್ ಮಾಡೋದು ನಾವು ಸ್ಟ್ರೆಂತ್ ಟ್ರೈನಿಂಗಿಂದ. ಸರ್ ನಾವು ಸಪ್ಲಿಮೆಂಟ್ಸ್ ಯಾವುದು ಕೊಡೋದಿಲ್ಲ. ನಾವು ಎಂತ ಗೊತ್ತುಂಟ ಸರ್, ಈಗ ಒಂದು ಡಯಟ್ ಅಂತ ಇರ್ತದೆ. ಸೊ ನನ್ನ ಪ್ರಕಾರ ಡಯಟ್ ಅಂತ ಹೇಳಿದರೆ ನಾವು ತಿನ್ನುವ ಆಹಾರದಲ್ಲಿ ಎಷ್ಟು ಕಾರ್ಬ್ಸ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಇದನ್ನು ಆ್ಯಡ್ ಮಾಡುವಂಥದ್ದು. ಸೊ ಅದನ್ನು ನಾವು ಎಕ್ಸ್ಟರ್ನಲ್ಲಿ ತಗೊಳ್ಳೋದಕ್ಕಿಂತ ಸಪ್ಲಿಮೆಂಟ್ಸ್
ನಾವು ನಿಮಗೆ ಯಾವ ಆಹಾರದಲ್ಲಿ ಅದು ಸಿಗ್ತದೆ ಅದನ್ನು ನಿಮ್ಮ ಹೈಟ್ ತೆಗೆದು ನಿಮ್ಮ BMI ಅಂತ ಹೇಳ್ತೇವೆ, ಬಾಡಿ ಮಾಸ್ ಇಂಡೆಕ್ಸ್, ನಿಮ್ಮ ಹೈಟಿಗೆ ಎಷ್ಟು ತೂಕ ಬೇಕು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಯಾವ ಫುಡ್ಡನ್ನು ತಗೊಳ್ಬೇಕು ಅಂತ ಹೇಳಿ, ಮತ್ತು ಅದರೊಟ್ಟಿಗೆ ಈ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಸಹ ನಾವು ಆ್ಯಡ್ ಮಾಡುವಂಥದ್ದು. ಮತ್ತು ನೀವು ಈಗಲೇ ಹೇಳಿದ್ರಿ ಯಾವುದು ಮಾನಸಿಕ ಅಂತ ತೊಂದರೆಗಳಿಗೆ, ಸೊ ಅದಕ್ಕೆ ನಮ್ಮಲ್ಲಿ ಕೌನ್ಸಿಲಿಂಗ್ ಅದು ಮಾಡಿ ಪ್ರಾಣಾಯಾಮ, ರಿಲ್ಯಾಕ್ಸೇಷನ್, ಯೋಗ ನಿದ್ರೆ ಇಂಥ ಸ್ಟ್ರೆಸ್ ರಿಲೀಸಿಂಗ್ ಟೆಕ್ನಿಕ್ಸ್ಗಳು ಉಂಟು. ಸೊ ಅದರ ಥ್ರೂ ನಾವು ಎಸ್ ಹಾಗೆ ಅವರಿಗೆ ಎಷ್ಟು ಸಮಯ ಬೇಕು ಅಷ್ಟು ಸಮಯದಲ್ಲಿ ಕೇಳಿದ್ರಿ. ಈಗ ನಾವು ಕೆಲವರಿಗೆ ಹೇಳ್ಬೋದು, ನೀವು ಕೆಲವರು ಡಿಸೈಡ್ ಆಗಿರ್ತಾರೆ ಸರ್ ನಾವು ಒಂದೇ ಮಂತ್ ಬರೋದು ಅಂತ, ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದು ನಮ್ಮ ರಿಸಲ್ಟ್ ಮೇಲೆ ಅವರಿಗೆ ಬಿಟ್ಟದ್ದು. ಕೆಲವರನ್ನು ನಾವು ನೋಡಿ ಅವರ ಬಾಡಿಯನ್ನು ನೋಡಿ ಅಥವಾ ಅವರ ಕಂಡೀಷನನ್ನು ನೋಡಿ ನಾವೇ ಹೇಳ್ತೇವೆ ಇಷ್ಟು ಟೈಮ್ ನೀವು ಬರಬೇಕಾಗ್ತದೆ ಅಂತ ಹೇಳಿ. ಕೆಲವು ವೆಲ್ನೆಸ್ ಸೆಂಟರ್ಗಳಲ್ಲಿ ಮೆಷಿನ್ ಯೂಸ್ ಮಾಡ್ತಾರೆ, ಕೆಲವು ವೆಲ್ನೆಸ್ ಸೆಂಟರ್ಗಳಲ್ಲಿ ಫುಡ್ ಸಪ್ಲಿಮೆಂಟ್ ಯೂಸ್ ಮಾಡ್ತಾರೆ. ಸರ್ ನಮ್ಮದು ಮೆಷಿನ್ಸ್ ಅಂತ ಹೇಳಿದರೆ ಕಾರ್ಡಿಯೋ ಮಿಷನ್ಸ್ ಮಾತ್ರ ಇರೋದು. ಕಾರ್ಡಿಯೋ ಮಿಷನ್ಸ್ ಅಂದರೆ ಅದು ಬೇಸಿಕ್ ರಿಕ್ವೈರ್ಮೆಂಟ್, ಒಂದು ಮನೆಯಲ್ಲಿ ಸಹ ಇರ್ತದೆ, ಟ್ರೆಡ್ಮಿಲ್, ಸೈಕ್ಲಿಂಗ್ ಇಂಥ ಬೇಸಿಕ್ ಎಕ್ವಿಪ್ಮೆಂಟ್ಸ್ ಅಷ್ಟೇ ಇರೋದು. ಅದು ಬಿಟ್ಟರೆ ಮತ್ತೆ ನಮ್ಮದು ಹೀಗೆ ಆಸನ, ಬೇರೆ ಪೋಸ್ಚರ್ಸ್ಗಳನ್ನೆಲ್ಲ ಹೇಳಿಕೊಡುವಂಥ ಧ್ಯಾನ, ರಿಲ್ಯಾಕ್ಸೇಷನ್ ಹಾಗೆ. ಫೀಸ್ ಕಾಸ್ಟ್ಲಿ ಇಲ್ಲ ಸರ್, ಕೈಗೆಟುಕುವ ದರದಲ್ಲೇ ಉಂಟು. ಸೊ ಅದನ್ನು ನಾವು ಓಪನಿಂಗ್ ದಿನ ಆ ಪ್ಯಾಕೇಜ್ ಸಹ ಉಂಟು, ಅದನ್ನು ಓಪನಿಂಗ್ ದಿನವೇ ನಾವು ರಿಲೀಸ್ ಮಾಡುವಂತ ಇದ್ದೇವೆ. ಮತ್ತು ಎಲ್ಲರಿಗೂ ಸೇಮ್ ಅಂತ ಇರುವುದಿಲ್ಲ, ಈಗ ನಿಮ್ಮ ಕಂಡೀಷನ್ ಯಾವುದುಂಟು ಅದರ ಮೇಲೆ ಡಿಸೈಡ್ ಆಗೋದು. ಸರ್ ಗೆಸ್ಟ್ಗಳು ನಾಡ್ದು ಒಂದು ಅಶೋಕ್ ಕುಮಾರ್ ರೈ ಮತ್ತು ನಳಿನ್ ಕುಮಾರ್ ಕಟೀಲ್, ಇನ್ನು ನಾನು ಅದೇ ಇದಕ್ಕಿಂತ ಮುಂಚೆ ವರ್ಕ್ ಮಾಡಿದಂಥ ಅಲ್ಲಿದ್ದು ಡೈರೆಕ್ಟರ್ ಕೃಷ್ಣನಾರಾಯಣ ಮುಳಿಯ ಹಾಗೂ ಅಶ್ವಿನಿ ಕೃಷ್ಣನಾರಾಯಣ ಮುಳಿಯ, ಮತ್ತು ವೈದ್ಯಾಸ್ ನಾ ಹೇಳಿದ್ದೆ ಅಲ್ಲಿ ಸಹ ವರ್ಕ್ ಮಾಡಿದ್ದೆ, ಅಲ್ಲಿದ್ದು MD ಪ್ರಶಾಂತ್ ಜಾನ, ಮತ್ತು ಇವರೇ ನಮ್ಮ ಉಮೇಶ್ ಅವರು ನಮ್ಮ ಬಿಲ್ಡಿಂಗ್ ಇದು ನಾನೀಗ ಓನರ್. ಎಲ್ರಿಗೂ ಪ್ರೀತಿಯ ಧನ್ಯವಾದ. ಒಂದು ಸ್ವಾತಿ ಮೇಡಮ್ ಅವರು ನಮ್ಮ ಉಜಿರೆಯವರಾಗಿದ್ದರೂ ಕೂಡ ಪುತ್ತೂರನ್ನು ತುಂಬ ಇಷ್ಟಪಟ್ಟಿದ್ದಾರಂತೆ. ಉಜಿರೆ ಇಷ್ಟೇ ಇಷ್ಟಪಡ್ತೇನೆ ಅಂತ ಯಾವಾಗಲೂ ಹೇಳಲಿಕ್ಕುಂಟು. ಉಜಿರೆ ನಂತರ ನನಗೆ ಹೋಮ್ಲಿ ಫೀಲ್ ಕೊಟ್ಟದ್ದು ಪುತ್ತೂರು. ನಾ ಹೇಳಿದಾಗೆ ಬ್ಯಾಂಗ್ಳೂರಲ್ಲೆಲ್ಲ ವರ್ಕ್ ಮಾಡಿದ್ದೆ, ಈ ಕನೆಕ್ಷನ್ ಎಲ್ಲಿ ಸಿಗಲಿಲ್ಲ. ಸೊ ಫಸ್ಟ್ ಸ್ಟಾರ್ಟ್ ಇಲ್ಲಿಯ ಜನರಿಂದ ಇಲ್ಲಿಂದಲೇ ಮಾಡುವ ಅಂತ ಹೇಳಿ. ಇವರು ನ್ಯಾಷನಲ್ ಚಾಂಪಿಯನ್ ಯೋಗದಲ್ಲೆಲ್ಲ ತುಂಬ ಸಲ ಅವಾರ್ಡ್ ತಗೊಂಡಿದ್ದಾರೆ. PUCಯ ವರೆಗೆ ಅವರು ರೆಕಾರ್ಡ್ ಟ್ರ್ಯಾಕೆ ತುಂಬ ಒಳ್ಳೆದುಂಟು. ಅದರ ನಂತರ ಕೂಡ ಡಿಗ್ರಿಯಲ್ಲಿ ಕೂಡ ಅವರಿಗೆ ಈ ಯೋಗ ಇದರಿಂದೆಲ್ಲಾಗಿ ಫ್ರೀ ಎಜುಕೇಷನ್ ಕೂಡ ಸಿಕ್ಕಿದೆ. ಹಿಂದೆ ಅವರು ಕಲ್ತಿರುವಂಥ ಸಂಸ್ಥೆಗಳಲ್ಲಿ ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಆದ ಕಾರಣ ದಯಮಾಡಿ ನೀವು ಬನ್ನಿ, ನಿಮ್ಮ ನೆರೆಕರೆಯವರಿಗೆ ಮತ್ತು ಊರಿನ ಎಲ್ರಿಗೂ ಕೂಡ ತಿಳಿಸಿ, ಯಾರಿಗೆ ಅಗತ್ಯ ಉಂಟು ಅವರು ಈ ಒಂದು ಸೆಂಟರಿನ ಪ್ರಯೋಜನವನ್ನು ಪಡ್ಕೊಳ್ಳಿ. ಸೆಂಟರಿಗೆ ಬಂದು ಸೇರಿ ಅಂತ ಹೇಳೋದಲ್ಲ, ಅವರೊಮ್ಮೆ ಬಂದು ಕನ್ಸಲ್ಟೇಷನ್ ಮಾಡಲಿ. ಅವರಿಗೂ ಓಕೆ ಅನಿಸಿ ಇವರಿಗೂ ಓಕೆ ಅನಿಸಿದರೆ ಅವರು ಖಂಡಿತವಾಗ್ಲೂ ಉತ್ತಮ ಚಿಕಿತ್ಸೆಯನ್ನು ನೀಡಿ ಆರೋಗ್ಯದತ್ತ ನಮ್ಮ ಸಮಾಜ ಸಾಗುವುದಕ್ಕೆ ಸ್ವಾತಿ ಆಕೃತಿ ವೆಲ್ನೆಸ್ ಒಂದು ಉತ್ತಮ ಕೊಡುಗೆ ಆಗಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸ್ತೇವೆ. ಇಂದಿನ ಈ ಒಂದು ಪ್ರೆಸ್ ಮೀಟಿಗೆ ನಮ್ಮ ಅಕ್ಕರೆಯ ಕರೆಗೆ ಹೋಗೊಟ್ಟು ಆಗಮಿಸಿದ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಮೇಡಮಿನ ಈ ಒಂದು ಸೆಂಟರ್ ಅತ್ಯುತ್ತಮವಾಗಿ ಮುಂದುವರಿಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ರಿಗೂ ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CS, EET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 81050 72386,
ವೆಬ್ಸೈಟ್ www.vivekanandapuc.com